ನಮಸ್ಕಾರ ವೀಕ್ಷಕರೇ, ಜಲಕಂಟಕ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ 2 ದಿನಗಳಿಂದ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಶುಕ್ರವಾರ ನಡೆದಿತ್ತು, ಶನಿವಾರ ಕೂಡ ಈ ಕಾರ್ಯಕ್ರಮವನ್ನು ಬಹುಶಃ ನೀವು ನೋಡಿದ್ದು ಇದಿರಬಹುದು. ಬಹುಶಃ ನೋಡದೇ ಇದ್ದಿರ್ತಿದ್ರೆ, ನಿಮಗೆ ತಿಳಿದೇ ಇದ್ದಿರ್ತಿದ್ರೆ ನಾನು ಮತ್ತೊಮ್ಮೆ ಈ ವಿಷಯವನ್ನು ತಮಗೆ ತಿಳಿಸಬೇಕಾಗ್ತದೆ. ನಾವು ಕಳೆದ ಒಂದು ತಿಂಗಳ ಹಿಂದೆ ಮಂಗಳೂರಿನ ವಿವಿಧ ಕಡೆಗಳಲ್ಲಿ ವಿವಿಧ ಮೂಲಗಳಿಂದ ನೀರನ್ನು ಸಂಗ್ರಹಿಸಿ ಈ ನೀರು ಮಲಮಿಶ್ರಿತಗೊಂಡಿದೆ ಅನ್ನುವ ಒಂದು ಹಿನ್ನೆಲೆಯಲ್ಲಿ ಅದನ್ನು ಚೆಕ್ಗಾಗಿ ಸಂಬಂಧಪಟ್ಟಂಥ ಯುನೆಸ್ಕೋ ಸೆಂಟರ್ ಅಂದರೆ ಫಿಶರೀಸ್ ಕಾಲೇಜಿನ ಯುನೆಸ್ಕೋ ಸೆಂಟರ್ನ ಟೆಸ್ಟಿಂಗ್ ಲ್ಯಾಬ್ಗೆ ನಾವು ಅದನ್ನು ಕೊಟ್ಟಿದ್ದೆವು. ಅದು ಟೆಸ್ಟ್ ಮಾಡಿ ನಮಗೆ ಕಳೆದ ಒಂದು ವಾರದ ಹಿಂದೆ ಅದು ಸಿಕ್ಕಿತ್ತು. ಅದು ನೋಡಬೇಕಾದ್ರೆ ಬಹಳ ಆತಂಕಕಾರಿಯಾದಂಥ ವಿಚಾರ, ಈ ಎಲ್ಲ 5 ಕಡೆಗಳೇ ತೆಗೆದುಕೊಂಡಿರುವುದರಲ್ಲಿ 2 ಕಡೆ ಬಿಟ್ಟರೆ ಉಳಿದ 3 ಕಡೆಗಳನ್ನು ಕೂಡ ನೀರು ಮಲಮಿಶ್ರಿತಗೊಂಡಿದೆ ಅನ್ನುವಂಥ ಒಂದು ವರದಿ ಬಂದಿರೋದು ನಿಜವಾಗಿಯೂ ಕೂಡ ಆತಂಕಕಾರಿಯಾದ ವರದಿಯಾಗಿತ್ತು. ನಾವು ಈ ಹಿಂದೆ 2 ದಿನದಲ್ಲಿ ಏನು ನಳ್ಳಿಯಲ್ಲೂ ಕೂಡ ಬರ್ತಾ ಇರುವಂಥ ಬಹಳ ಮುಖ್ಯವಾಗಿ ಕದ್ರಿ ಕೊಡಿಯಾಲ್ಬೆಲ್ ಪ್ರದೇಶದಲ್ಲಿ ಮಲಮಿಶ್ರಿತಗೊಂಡಿರುವಂಥ ಒಂದು ವರದಿ ಬಂದಿತ್ತು. ಅದರ ಬಗ್ಗೆ ನಾವು ಹೇಳಿದ್ದೆವು. ಈ ಬಗೆಗೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡ ಸಾಕಷ್ಟು ಚೆಕ್ ಮಾಡಿದ್ದಾರೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಒಂದು ರಿಪೋರ್ಟನ್ನು ಕೂಡ ಅವರು ಜಿಲ್ಲಾಧಿಕಾರಿಯವರಿಗೆ ಕೊಟ್ಟಿದ್ದಾರೆ. ಇನ್ನು ಅದರ ಹಾಗೆಯೇ ಇನ್ನು ಬೆಂದ್ರವೆಲ್ ನೀರಿಗೆ ಸಂಬಂಧಪಟ್ಟ ಹಾಗೆ ಬೆಂದ್ರವೆಲ್ ಇರೋ ಪ್ಲ್ಯಾಂಟ್ ಇದೆ. ಇದು ಬಹಳ ಇಲ್ಲಿ ಯಾವುದೇ ರೀತಿಯಾದಂಥ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಹೇಳಿರೋದು ಕೊಲಿಫಾರ್ಮ್ ಅನ್ನುವಂಥ ಒಂದು ಏನು ಈ ಕಂಟೆಂಟ್ ಅಲ್ಲಿ ಇದೆಯಾ ಇಲ್ವಾ ಅಂತ ಅನ್ನೋದು ಮಾತ್ರ. ಇನ್ನು ಬೇರೆ ಯಾವುದೇ ಒಂದು ಕಂಟೆಂಟನ್ನು ನಾವಿಲ್ಲಿ ಕೇಳಲಿಲ್ಲ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಈ ಒಂದು ಕಂಟೆಂಟನ್ನು ಇಟ್ಕೊಂಡು ನಾವಿಲ್ಲಿ ಕೇಳಿರೋದು ಕೊಲಿಫಾರ್ಮೇಷನ್ ಅಂತ ಹೇಳಿದ್ರೆ ಈ ಮಲಕ್ಕೆ ಸಂಬಂಧಪಟ್ಟಂಥ ಒಂದು ಬ್ಯಾಕ್ಟೀರಿಯಾ ಆಗಿದೆ. ಸೊ ಅದು ಇದೆಯಾ ಇಲ್ವೋ ಅಂಥೇಳಿ. ಆದರೆ ಬೆಂದ್ರವೆಲ್ ಪ್ಲ್ಯಾಂಟ್ ಬಹಳ ಕ್ಲೀನ್ ಆಗಿತ್ತು ನೀರು. ಬಹುಶಃ ನಮ್ಮ ದೇಶದ ಬಹುತೇಕ ಕಡೆಗಳಿಗೆ ನಾವು ತುಲನೆ ಮಾಡಿ ನೋಡಿದರೆ ನಮ್ಮ ಮಂಗಳೂರಿನ ಬೆಂದ್ರವೆಲ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಏನಿದೆ ಇಲ್ಲಿರುವಂಥ ನೀರು ಬಹಳ ಪರಿಶುದ್ಧವಾಗಿದೆ ಅಂತಲೂ ಕೂಡ ಹೇಳ್ಬೋದಾಗಿದೆ. ಇನ್ನು ಬೋರ್ವೆಲ್ ತೆಗೆದ ನೀರು ಕೂಡ ಅಲ್ಲೂ ಕೂಡ ಕಂಟೆಂಟ್ ಭಾಳ ತೀರಾ ಕಡಿಮೆ ಇತ್ತು. ಅದು ಒಂದು ರೀತಿಯಲ್ಲಿ ಕೊಲಿಫಾರ್ಮಿಗೆ ಸಂಬಂಧಪಟ್ಟ ಹಾಗೆ ಕ್ಲಿಯರ್ ಆಗಿದೆ ಅಂತ ನಾವು ಹೇಳ್ಬೋದು. ಆದರೆ ನಾವು ತೆಗೆದಿರುವಂಥ ಕದ್ರಿ ಕೊಡಿಯಾಲ್ಬೆಲ್ನಲ್ಲಿ ಒಂದು ರಿಪೋರ್ಟ್ ಅಲ್ಲಿ ಬಂದಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ನಾವು ಹೇಳಲೇಬೇಕಾಗಿರುವಂಥದ್ದು, ಕ್ಯಾಂಟೀನಲ್ಲಿ ಕೂಡ ಇಲ್ಲಿ ಕೊಲಿಫಾರ್ಮೇಷನ್ ಅಂದರೆ ಮಲಪೂರಿತವಾದಂಥ ಬ್ಯಾಕ್ಟೀರಿಯಾ ಕಂಡು ಬಂದಿದೆ. ಆದರೆ ಇನ್ನೊಂದು ಇವತ್ತು ನಾವು ಚರ್ಚೆ ಮಾಡಲಿಕ್ಕಿರುವಂಥ ವಿಚಾರ ಮತ್ತು ನಾವು ನಿಮ್ಮ ಮುಂದೆ ಇಡಲಿಕ್ಕೆ ಇರುವಂಥ ವಿಚಾರ, ನಮ್ಮ ಮಂಗಳೂರಿನ ಬಾವಿ ನೀರುಗಳು. ಒಂದೊಮ್ಮೆ ನಲ್ಲಿ ನೀರುಗಳು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬಾವಿ ನೀರನ್ನು ಆಶ್ರಯಿಸಿಕೊಂಡಿದ್ದೆವು, ಅದನ್ನು ಕುಡಿತಾ ಇದ್ದೆವು. ಅದು ಒಂದು ರೀತಿಯ ಪುಣ್ಯ ತೀರ್ಥ ಅಂತಲೇ ಹೇಳ್ಬೋದಾಗಿತ್ತು. ಅಂದರೆ ಭಾಳ ಸಿಹಿ ನೀರು, ಭಾಳ ಒಳ್ಳೆಯ ನೀರು ಅನ್ನುವಂಥ ಒಂದು ಭಾವನೆಗಳು ನಮ್ಮಲ್ಲಿ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸಾಧ್ಯವೇ ಇಲ್ಲ. ಕುಡಿಯೋದು ಬಿಡಿ, ಬೇರೆ ಯಾವುದಕ್ಕೂ ಕೂಡ ಬಳಕೆಗೆ ಅನರ್ಹ ಅನ್ನುವಂಥ ಪರಿಸ್ಥಿತಿಗೆ ಇವತ್ತು ಮಂಗಳೂರಿನ ಬಾವಿ ನೀರುಗಳು ಬಂದು ಮುಟ್ಟಿದ್ದಾವೆ ಅನ್ನೋದು ತುಂಬ ಆತಂಕಕಾರಿಯಾದ ವಿಚಾರ. ನಾನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಸುಮಾರು ಒಂದು ವರ್ಷಕ್ಕೆ 4000 ಮಿಲಿಮೀಟರ್ಸ್ ಮಳೆ ಬರ್ತದೆ. ಪಶ್ಚಿಮ ಘಟ್ಟದ ಒಂದು ತಪ್ಪಲಲ್ಲಿರುವಂಥ ಒಂದು ಜಾಗ, ಇಲ್ಲಿ ಬಹಳ ಹಚ್ಚ ಹಸಿರಿನ ಒಂದು ಪ್ರದೇಶ ಇದೆ, ಮಣ್ಣು ಚೆನ್ನಾಗಿದೆ. ಇಲ್ಲಿಯ ನೀರು, ಭೂಮಿಯಲ್ಲಿ ನೀವು ನೀರನ್ನು ತೆಗೆದರೆ ಅಲ್ಲಿ ಸಿಹಿ ನೀರು ಸಿಗ್ತದೆ. ನೀವು ಬಯಲುಸೀಮೆ ದಾಟಿ ನೀವು ಘಟ್ಟದ ಮೇಲ್ಗಡೆ ಹೋದರೆ, ಬಳ್ಳಾರಿ ರಾಯಚೂರಲ್ಲಿ ಹೋದರೆ, ನೀವು ಭೂಮಿಯಲ್ಲಿ ತೆಗೆದ ನೀರನ್ನು ಒಮ್ಮಿಂದಲೇ ಕುಡಿಲಿಕ್ಕೆ ಅಸಾಧ್ಯ. ಅಂದರೆ ಒಂದು ರೀತಿಯ ಉಪ್ಪಿನ ಒಂದು ವಾತಾವರಣದಲ್ಲಿ ಸಿಹಿ ನೀರು ಕುಡಿಯಲಿಕ್ಕೆ ಯೋಗ್ಯವಂತ ನೀರು ಅಲ್ಲ ಅಂತ ಹೇಳಲಾಗ್ತದೆ. ಆದರೆ ಮಂಗಳೂರು ಅಥವಾ ನಮ್ಮ ಕರಾವಳಿ ಪ್ರದೇಶದಲ್ಲಿ ಅತ್ಯಂತ ಒಳ್ಳೆಯ ನೀರು ನಮ್ಮ ಭೂಮಿಯ ಅಡಿಪಾಯದಲ್ಲಿ ಕುಡಿಯಲಿಕ್ಕೆ ಯೋಗ್ಯವಾಗಿರುವಂಥ ನೀರು ಸಿಗ್ತದೆ ಅನ್ನುವಂಥ ಒಂದು ಅಭಿಪ್ರಾಯ ಇತ್ತು. ಇವತ್ತು ಅದು ಕೂಡ ಸುಳ್ಳಾಗಿಬಿಟ್ಟಿದೆ. ನಮ್ಮ ಬಾವಿ ನೀರುಗಳನ್ನು ಕೂಡ ನಂಬಿ ಕೂರುವಂಥ ಒಂದು ಪರಿಸ್ಥಿತಿ ಇವತ್ತು ಇಲ್ಲ ಅಂತ ಅನ್ನುವಂಥದ್ದು ಈ ಒಂದು ವರದಿಯಿಂದ ನಮಗೆ ಗೊತ್ತಾಗಿದೆ. ಸುಮಾರು 1100 ಕಂಟೆಂಟ್ ನಾವು ತೆಗೆದಂಥ ಮಂಗಳೂರಿನ ಕಾರ್ಶಿಟ್ ವಲಯ ಒಂದು ಪ್ರದೇಶದಲ್ಲಿ ಬಾವಿನ ತೆಗೆದಂಥ ನೀರಲ್ಲಿ ಇವತ್ತು ಈ ಕಂಟೆಂಟ್ ಬಂದಿದೆ ಅನ್ನುವಂಥ ಒಂದು ಆತಂಕಕಾರಿ ವಿಚಾರ ನಮ್ಮ ಮುಂದೆ ಇದೆ. ಯಾಕೆ ಹೀಗೆ ಆಗಿದೆ? ಭಾಳ ಪ್ರಶ್ನೆ ಇರುವಂಥದ್ದು, ಯಾಕೆ ಹೀಗೆ ಆಗಿದೆ, ಯಾವ ಮೂಲಗಳಿಂದ ಇದು ಸೇರಿಕೊಂಡಿರಬಹುದು ಅನ್ನೋದು. ಯಾಕಂತ ಹೇಳಿದ್ರೆ ನಾವು ಸ್ಪಷ್ಟವಾಗಿ ಇದೇ ಕಾರಣದಿಂದಾಗಿ ಈ ರೀತಿಯ ಒಂದು ತೊಂದರೆಗಳಿಂದಾಗಿ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಹತ್ರ ಯಾವುದೇ ವರದಿಗಳಿಲ್ಲ. ಅದು ಇಂಥದೇ ಮೂಲಗಳಿಂದ ಬಂದಿದೆ ಅನ್ನೋದ್ರ ಬಗ್ಗೆ ನಮಗೆ ಯಾವುದೇ ವರದಿಗಳಿಲ್ಲ. ಆದರೆ ನೀರು ಕಲುಷಿತಗೊಂಡಿದೆ, ಹೌದು. ಹಾಗಾಗಿ ಯಾವ ಮೂಲಗಳಿಂದ ಆಗಿರೋದು ಅನ್ನೋದ್ರ ಬಗ್ಗೆ ಚರ್ಚೆಗಳಾಗಬೇಕಾಗಿದೆ. ಇವತ್ತು ನಾವು ಬಾವಿ ನೀರನ್ನು ತೆಗೆದುಕೊಳ್ತಾ ಇದ್ದೇವೆ. 1-2 ಕಡೆಯ ಬಾವಿನೂ ಕೂಡ ತೋರಿಸ್ತಾ ಇದ್ದೇವೆ. ಅಲ್ಲಿಯ ಪರಿಸ್ಥಿತಿಯನ್ನು ಕೂಡ ಜನ ನಮ್ಮ ಮುಂದೆ ಇಟ್ಟಿದ್ದಾರೆ. ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೋದಾಗಿದೆ. ಈ ಒಂದು ಸಂದರ್ಭದಲ್ಲಿ ನನ್ನ ಜೊತೆ ಈ ಬಗೆಗೆ ಮಾತನಾಡಲಿಕ್ಕಾಗಿ ಪ್ರಖ್ಯಾತ ವೈದ್ಯರು, ಮಂಗಳೂರಿನ KS ಹೆಗ್ಡೆಯಲ್ಲಿ ಕಮ್ಯುನಿಟಿ ಮೆಡಿಸಿನಲ್ಲಿ ಪ್ರೊಫೆಸರ್ ಆಗಿರುವಂಥ ಡಾಕ್ಟರ್ ಸಂಜೀವ್ ಬಡಿಗೇರ್ ಅವರಿದ್ದಾರೆ. ಅವರನ್ನು ಸ್ಟುಡಿಯೋದಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಭಾಳ ಮುಖ್ಯವಾಗಿ ಡಾಕ್ಟರ್, ಬಹಳ ಕಡೆ ನೀವು ಸುತ್ತಿದ್ದೀರಿ. ಆಮೇಲೆ
ಇದಕ್ಕೆ ಸುನಾಮಿಗೆ ಸಂಬಂಧಪಟ್ಟದಲ್ಲೂ ಕೂಡ ನೀವು ಕೆಲಸ ಮಾಡಿದ್ದೀರಿ. ಮತ್ತು ನೀರಿನ ಬಗ್ಗೆ ತಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ. ಯಾಕೆಂದರೆ ದೇಶದಲ್ಲೂ ತಿರ್ಕೊಂಡಿದ್ರಿ ಮತ್ತು ವಿದೇಶದ ವಿವಿಧ ಭಾಗಗಳಲ್ಲೂ ಕೂಡ ನೀವು ತಿರುಗಿದವರು. ಮಂಗಳೂರಿನ ನೀರು, ಅದರಲ್ಲಿ ನಾನು ಬಾವಿ ನೀರು ಬಗ್ಗೆ ಈಗ ಕೇಳ್ತಾ ಇರೋದು. ಮಂಗಳೂರಿನ ಬಾವಿ ನೀರಿನ ಬಗ್ಗೆ ನಿಮ್ಮ ಅಭಿಪ್ರಾಯ? ಈಗ ಮಂಗಳೂರಿನಲ್ಲಿ ತುಂಬ ಬಾವಿಗಳು, ನಾವು ಶಾಲೋ ವೆಲ್ ಅಂತ ಹೇಳ್ತೀವಿ. ಬಾವಿಗಳಲ್ಲಿ 2 ಥರದ ಬಾವಿಗಳಿರುತ್ತೆ. ಒಂದು ಶಾಲೋ ವೆಲ್, ಇನ್ನೊಂದು ಡೀಪ್ ವೆಲ್ ಅಂತ. ಈ ಶಾಲೋ ವೆಲ್ ಅಂತಂತಂದರೆ ಇದು ಅಬೋವ್ ದ ಫಸ್ಟ್ ಇಂಪರ್ವಿಯಸ್ ಲೇಯರ್ ಅಂತ ಇರುತ್ತೆ. ಈಗ ನಾವು ಭೂಮಿಯ ಪದರಗಳನ್ನು ತಗೊಂಡಾಗ ದೇರ್ ಬಿ ಫಸ್ಟ್ ಇಂಪರ್ವಿಯಸ್ ಲೇಯರ್, ಸೆಕೆಂಡ್ ಇಂಪರ್ವಿಯಸ್ ಲೇಯರ್ ಅಂತ ಇರುತ್ತೆ. ಸೊ ನಾವು ನಮ್ಮ ಬಾವಿಯನ್ನು ಸೆಕೆಂಡ್ ಇಂಪರ್ವಿಯಸ್ ಅನ್ನು ದಾಟಿ ಆಳವಾಗಿ ಕೊರೆದಾಗ ಅಲ್ಲಿ ನಮಗೆ ಒಂದು ಪ್ಯೂರ್ ಶುದ್ಧವಾದಂತಹ ನೀರು ಸಿಗುತ್ತ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ಅದು ಭೂಮಿಯ ಎಲ್ಲ ಪದರಗಳನ್ನು ಹಾಸಿ ಬಂದಿರೋದ್ರಿಂದ ಭೂಮಿಯ ಪದರಗಳು ನ್ಯಾಚುರಲ್ ಫಿಲ್ಟರ್ ಥರ ವರ್ಕ್ ಮಾಡುತ್ತೆ. ಬಟ್ ಮಂಗಳೂರಿನ ತುಂಬ ಬಾವಿಗಳು ಶಾಲೋ ವೆಲ್ ಅಂತ ಹೇಳ್ತೀವಿ. ಅಂದರೆ ಫಸ್ಟ್ ಇಂಪರ್ವಿಯಸ್ ಲೇಯರ್ ಮೇಲ್ಗಡೆನೇ ಇರುತ್ತೆ. ಅಂದರೆ ಈ ಬಾವಿಗಳು ತುಂಬ ಆಳವಾಗಿರೋದಿಲ್ಲ. ಇದು ಮೊದಲನೇದು. ಎರಡನೇದಾಗಿ ಏನಂತಂದರೆ ಮಂಗಳೂರಿನಲ್ಲಿ ತುಂಬ ಏರಿಯಾದಲ್ಲಿ ಡ್ರೈನೇಜ್ ಸಿಸ್ಟಮ್ ಇಲ್ಲ. ಈಗ ಆಗ್ತಾ ಇದೆ ತುಂಬ ಕಡೆ, ಬಟ್ ತುಂಬ ಕಡೆ ಇಲ್ಲ. ಅವಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ಮಂಗಳೂರಲ್ಲಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಮನೆ ಹಿಂದ್ಗಡೆ ಸೋಕೇಜ್ ಪಿಟ್ ಇರುತ್ತೆ, ಲ್ಯಾಟ್ರಿನ್ ಪಿಟ್ ನಾವೇನು ಆಡು ಭಾಷೆಯಲ್ಲಿ ಹೇಳ್ತೇವೆ. ಮನೆಯ ಮುಂದ್ಗಡೆ ಬಾವಿ ಇರುತ್ತೆ. ಓಕೆ, ಸೊ ಇಲ್ಲಿ ಏನಂತಂತಂದರೆ ವಾಟರ್ ಕಂಟ್ಯಾಮಿನೇಷನ್ ಆಗುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಈ ಸೋಕೇಜ್ ಪಿಟ್ ಅಂತ ಏನು ಹೇಳ್ತೀವಲ್ಲ, ಇದು ನಾವು ವೈಜ್ಞಾನಿಕವಾಗಿ ಕಟ್ಟಬೇಕು. ಇದನ್ನು ಕಟ್ಟಿದ್ರು ಕೂಡ ವೈಜ್ಞಾನಿಕವಾಗಿ ಕಟ್ಟಬೇಕು. ಅದು ತುಂಬ ಇದರಲ್ಲಿ ವೈಜ್ಞಾನಿಕವಾಗಿ ಕಟ್ಟಲ್ಲ. ಅದನ್ನು ಕಟ್ಟಲಿಕ್ಕೂ ಕೂಡ ಅಂದರೆ ಅದು ಅಲ್ಲೇನು ನೀರು ಸಂಗ್ರಹ ಆಗುತ್ತೆ, ಕಲುಷಿತ ನೀರು ಏನು ಸಂಗ್ರಹ ಆಗುತ್ತೆ, ಮಲ ಮೂತ್ರ ಇತ್ಯಾದಿಗಳೇನು ಸಂಗ್ರಹ ಆಗುತ್ತೆ, ಅದು ಒಳಗಡೆ ಪರ್ಕುಲೇಟ್ ಆಗತ್ತರ ಹರಡದಂತೆ ಅದನ್ನು ಸೈಂಟಿಫಿಕ್ ವೇನಲ್ಲಿ ಕಟ್ಟಬೇಕು. ಅದು ಕಟ್ಟಲಿಕ್ಕೂ ಒಂದು ಮೆಥಡ್ ಇದೆ. ಆ ಥರ ರಿಂಗ್ಗಳನ್ನು ಹಾಕಿ ಕಟ್ತಾರೆ ಸುತ್ತಲೂ. ಆ ಥರ ಕಟ್ಟುತ್ತಾರೆ. ಬಟ್ ಆ ರಿಂಗ್ ನಡು ಏನಾದರೂ ಜಾಗ ಇದ್ದರೆ, ಗ್ಯಾಪ್ ಇದ್ದರೆ ಅದರಲ್ಲಿ ಇನ್ನು ಸುಳಿಕೊಂಡು ಏನಾಗುತ್ತೆ, ಅದು ಇದರಲ್ಲಿ ಸೇರ್ಕೊಳ್ಳುತ್ತೆ. ಅದರಲ್ಲಿ ಸೇರ್ಕೊಂಡು ಮುಂದ್ಗಡೆ ಇರತಕ್ಕಂಥ ಬಾವಿ ನೀರಲ್ಲಿ ಮಿಕ್ಸ್ ಆಗುತ್ತೆ. ಸೊ ಇಲ್ಲಿ ಮನೆ ತುಂಬ ಹತ್ರ ಇರೋದ್ರಿಂದ ಕೆಲವೊಂದು ಕಡೆ, ಆಮೇಲೆ ಮಂಗಳೂರಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ, ಏರು ತಗ್ಗುಗಳು ಜಾಸ್ತಿ ಇದೆ. ಈ ಒಂದು ಮನೆ ಮೇಲ್ಗಡೆ ಇತ್ತಂದರೆ ಅಲ್ಲಿ ಸೋಕೇಜ್ ಪಿಟ್ ಇತ್ತಂತಂದರೆ ನ್ಯಾಚುರಲಿ ವಾಟರ್ ಫ್ಲೋಸ್ ಡೌನ್, ಕೆಳಗಡೆ ಇರತಕ್ಕಂಥ ಕಂಟ್ಯಾಮಿನೇಷನ್ ಜಾಸ್ತಿ ಆಗ್ತದೆ. ತುಂಬ ಹತ್ತಿರ ಮನೆಗಳಿದೆ. ಸೊ ಎಲ್ಲ ಮನೆಗಳಲ್ಲಿ ಇದೇ ಥರ ಆಲ್ಮೋಸ್ಟ್ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ. ಸೊ ಈ ಥರ ಆಗಿರೋದ್ರಿಂದ ತುಂಬ ಬಾವಿಗಳು ಕಂಟ್ಯಾಮಿನೇಷನ್ಗೆ ಒಳಪಡುತ್ತೆ. ಡಾಕ್ಟರ್, ನಾನು ಮತ್ತೊಂದು ವರದಿಯನ್ನು ನಿಮ್ಮ ಮುಂದೆ ನಾನು ಈಗ ಇಲ್ಲಿ ಇಡ್ತಾ ಇದ್ದೇನೆ. ನೀವು ಹೇಳಿರುವಂಥ ಒಂದು ವರದಿ ನಾವು ನಮ್ಮ ಮನೆಯಲ್ಲಿ ಮಾಡಿರುವಂಥ ಕೆಲವು ಈ ಪಿಟ್ಟಿಗಳಿಂದ ಆಗಿರುವಂಥ ತೊಂದರೆಗಳಿಂದ ಕೂಡ ಇದು ಸೇರಿಕೊಂಡಿರಬಹುದು ಅಂತ. ಇಡೀ ನಗರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಇಲ್ಲೊಂದು ನಾವು ಈಗ ನೋಡಬೇಕಾಗಿದೆ. ಬಹಳ ಮುಖ್ಯವಾಗಿ ನಾವು ಬೇರೆ ಬೇರೆ ಪ್ರದೇಶಗಳಲ್ಲಿ ಇಲ್ಲಿಗೆ ನಾವು ನೋಡೋಣ. ಈಗ ಪಂಪ್ವೆಲ್ ಪ್ರದೇಶದಲ್ಲಿ, ಪಂಪ್ವೆಲ್ನಲ್ಲಿ ಅಲ್ಲಿ ಚರಂಡಿಗಳಿವೆ. ಈಗ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಪಂಪ್ವೆಲ್ನಲ್ಲಿ ನಮ್ಮ ಮಂಗಳೂರಿನ ಎಲ್ಲ ತೆರೆದ ಚರಂಡಿಗಳಲ್ಲಿ ಡ್ರೈನೇಜ್ ನೀರುಗಳು ಹರಿದು ಹೋಗ್ತಾ ಇದೆ. ಡ್ರೈನೇಜಿಗೆ ಹೋಗಬೇಕಾದಂಥ ನೀರನ್ನು ಕೂಡ ಇಂಥ ತೆರೆದ ಚರಂಡಿಗಳಲ್ಲಿ ಬಿಡುವಂಥ ಒಂದು ಪರಿಸ್ಥಿತಿ ಇವತ್ತು ಮಂಗಳೂರಿನಲ್ಲಿದೆ. ನೀವು ಆಗಲೇ ಹೇಳಿದ ಹಾಗೆ ನಾವು ಇವತ್ತು ಇನ್ನೂ ಕೂಡ ನಾವು ಡ್ರೈನೇಜ್ ವ್ಯವಸ್ಥೆಗೆ ಅಷ್ಟಾಗಿ ನಾವು ಇನ್ನು ಒಗ್ಗಿಕೊಂಡಿಲ್ಲ, ಸರಿಯಾಗಿ ಅದು ಸಿಸ್ಟಮ್ ಆಗಿಲ್ಲ ಅನ್ನೋದಕ್ಕೆ ಇದು ಬಹಳ ಬಹುಶಃ ಸ್ಪಷ್ಟವಾದಂಥ ನಮಗೆ ಕಾರಣ ಒಂದು ಸಿಗ್ತಾ ಇದೆ. ಇದು ಪಂಪ್ವೆಲ್ನ ಒಂದು ಪ್ರದೇಶ. ಅದೇ ರೀತಿಯಲ್ಲಿ ಮುಂದೆ ನಾವು ಹೋದಾಗ ಇನ್ನೊಂದು ಪಂಪ್ವೆಲ್ನ ಹಾಸ್ಪಿಟಲ್ನ ನೀರುಗಳನ್ನು ಕೂಡ ಇದೇ ರೀತಿಯಾಗಿ ಇಂಥ ತೆರೆದ ಚರಂಡಿಗಳಿಗೆ ಬಿಡುವಂಥ ಒಂದು ಪರಿಸ್ಥಿತಿ ಇದೆ. ಅಂದರೆ ಅನಿವಾರ್ಯವಾಗಿ ಅಲ್ಲಿ ಕೂಡ ಚರಂಡಿನ ವ್ಯವಸ್ಥೆಗಳು ಇಲ್ಲದೇ ಇರುವುದರಿಂದ ಈ ರೀತಿಯಾದ ಚರಂಡಿಗೆ ಇಲ್ಲಿ ಬಿಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಇದು ಒಂದಾದರೆ, ಇನ್ನು ಅತ್ತಾವರ ಪ್ರದೇಶ. ಅತ್ತಾವರ ಬಹಳ ಇವತ್ತು ನಿನ್ನೆ ಅಂತಲ್ಲ, ಬಹಳ ಬಹುಶಃ 20-25 ವರ್ಷಗಳಿಂದಲೂ ಕೂಡ ಇವರು ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇಲ್ಲಿಯ ಎಲ್ಲ ಪ್ರದೇಶಗಳಲ್ಲಿ ಇರುವಂಥ ದೊಡ್ಡ ದೊಡ್ಡ ತೋಡುಗಳಲ್ಲಿ ಇವತ್ತು ಡ್ರೈನೇಜ್ ನೀರುಗಳೇ ಹರಿದು ಹೋಗ್ತಾ ಇವೆ. ಈ ಪ್ರದೇಶಕ್ಕೆ ನಾವೇನು ತೋರಿಸ್ತಾ ಇದ್ದೇವೆ, ಇಲ್ಲಿ ಅಕ್ಕಪಕ್ಕದಲ್ಲಿ ಮನೆಗಳಿವೆ. ಇವರು ವರ್ಷವೂ ಕೂಡ ಮಲೇರಿಯಾ ಇನ್ನಿತರ ಎಲ್ಲ ಕಾಯಿಲೆಗಳಿಂದ ಇವರು ಈ ಪ್ರದೇಶದ ಜನರು ಕೂಡ ನರಳ್ತಾ ಇದ್ದಾರೆ. ಇಲ್ಲಿಯೂ ಕೂಡ ಇದೇ ಪರಿಸ್ಥಿತಿ ಇದೆ ಅತ್ತಾವರದಲ್ಲಿ. ಇನ್ನು ಪಾಂಡೇಶ್ವರದಲ್ಲೂ ಕೂಡ ತೆರೆದ ಚರಂಡಿಯಲ್ಲಿ ಹರಿದು ಹೋಗ್ತಾ ಇದೆ, ನಾವು ಇಲ್ಲಿ ನೋಡ್ತಾ ಇದ್ದೇವೆ, ಅಲ್ಲೂ ಕೂಡ ಹರಿದು ಹೋಗ್ತಾ ಇದೆ. ಇನ್ನೀಗ ನಮ್ಮ ಹತ್ರ ಕೆಲವೊಂದು ವಿಜುವಲ್ಗಳೆಲ್ಲ ಕುದ್ರೋಳಿ ಪರಿಸರ ಆಗಿರ್ಬೋದು, ಇನ್ನು ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವಂಥ ಕೂಳೂರು ಪರಿಸರದಲ್ಲಿ ಆಗಿರ್ಬೋದು. ಯಾವುದೇ ಓಪನ್ ಚರಂಡಿಗಳನ್ನು ನೋಡಿ, ಎಲ್ಲ ಓಪನ್ ಚರಂಡಿಗಳಲ್ಲಿ ಇವತ್ತು ನಾವು ಈ ಒಂದು ಪರಿಸ್ಥಿತಿಯನ್ನು ಕಾಣ್ತಾ ಇದ್ದೇವೆ. ಎಲ್ಲ ತೆರೆದ ಚರಂಡಿ ಏನು ಡ್ರೈನೇಜ್ ನೀರುಗಳು ಡ್ರೈನೇಜ್ ಮೂಲಕ ಹಾದು ಹೋಗಬೇಕಾದದ್ದು ಇವತ್ತು ತೆರೆದ ಚರಂಡಿಯಲ್ಲಿ ಹಾದು ಹೋಗ್ತಾ ಇದೆ ಅಂತ ಅನ್ನೋದು. ಇನ್ನೊಂದು ನಾನೀಗ ಇಲ್ಲಿ ತೋರಿಸ್ತಾ ಇದ್ದೇನೆ, ಯಯ್ಯಾಡಿ ಪರಿಸರದಲ್ಲಿ. ಈ ಯಯ್ಯಾಡಿ ಪರಿಸರದಲ್ಲಿ ಇದು ಇಂಡಸ್ಟ್ರಿಯಲ್ ಏರಿಯಾ ಇದೆ ಮೇಲೆ. ಈ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲಿ ಇರುವುದರಿಂದಾಗಿ ಏನೋ ಗೊತ್ತಿಲ್ಲ, ಕಳೆದ ಒಂದು 5 ವರ್ಷದಿಂದ ಇಲ್ಲ ಜನ
5 ವರ್ಷದ ಹಿಂದೆ ಇದೇ ಬಾವಿಯ ನೀರನ್ನು ಕುಡಿತಾ ಇದ್ರು, ಯಾವುದೇ ರೀತಿಯ ತೊಂದರೆಗಳು ಇವರಿಗೆ ಇರ್ತಾ ಇರಲಿಲ್ಲ. ಇದೀಗ ಈ ನೀರನ್ನು ಕುಡಿಲಿಕ್ಕೆ ಅಯೋಗ್ಯವಾದಂಥ, ಅಂದರೆ ತೀರಾ ದುಸ್ಥಿತಿಯಲ್ಲಿ ನೀರು ಕುಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ಅವರು ಬಂದುಬಿಟ್ಟಿದ್ದಾರೆ. ಕಳೆದ 2 ವರ್ಷದ ಹಿಂದೆ ಕೂಡ ಅಲ್ಲಿ ಅವರು ಪ್ರತಿಭಟನೆ ಕೂಡ ಮಾಡಿದರು. ಇದು ಆ ಇಂಡಸ್ಟ್ರಿ ಏರಿಯಾದಿಂದ ಹರಿದು ಬರುವಂಥ ನೀರು ಅಲ್ಲಿ ಕೆಳಗಡೆ ಹೋಗ್ತಾ ಇದೆ. ಇಲ್ಲಿ ಕೂಡ ಡ್ರೈನೇಜ್ ವ್ಯವಸ್ಥೆ ಇಲ್ಲ. ಹಾಗಾಗಿ ಈ ಸುತ್ತಮುತ್ತಲಿರುವಂಥ ಎಲ್ಲ ಬಾವಿಗಳಲ್ಲಿ ಈ ತ್ಯಾಜ್ಯ ನೀರುಗಳು ಇವತ್ತು ಸೇರಿಕೊಂಡಿದೆ. ಇದನ್ನು ಉಪಯೋಗಿಸಲು ಒಂದು ಸಾಧ್ಯವಾಗದಂಥ ಪರಿಸ್ಥಿತಿಯಲ್ಲಿ ಇವತ್ತು ಇಲ್ಲಿನ ಜನ ಇದ್ದಾರೆ ಅಂತ ಅನ್ನುವಂಥದ್ದು. ಓಕೆ, ಈಗ ಈ ಬಗ್ಗೆ ನಾನು ಈಗ ಯಯ್ಯಾಡಿ ಪರಿಸರದಲ್ಲಿರುವ ಬಗ್ಗೆ ನಾನು ಈಗ ಈ ಬಗ್ಗೆ ಕರೆ ನೀಡುವ ನೇರ ಪ್ರಸಾದ್ ನಮ್ಮ ಜೊತೆಗಿದ್ದ ರಕ್ಷತ್, ಈಗ ಯಯ್ಯಾಡಿ ಪರಿಸರದಲ್ಲಿ ನಾವು ನೋಡಿದೆವು, ಅಲ್ಲಿ ಏನು ಇಂಡಸ್ಟ್ರಿಯಲ್ ಏರಿಯಾದಿಂದ ಬರುವಂಥ ನೀರು ಬಾವಿಗೆ ಹೋಗ್ತಾ ಇದೆ ಅಂತ ಅಲ್ಲಿ ಜನ ಕೂಡ ಹೇಳ್ತಾ ಇದ್ದಾರೆ. ಏನು ರಕ್ಷತ್, ಏನು ಪರಿಸ್ಥಿತಿ ಇಲ್ಲಿ? ಎಸ್ ರಾಮದಾಸ್, ಏನಿದೆ ಆ ಭಾಗ ಏನಿದೆ ಯಯ್ಯಾಡಿ ಕೈಗಾರಿಕಾ ಪ್ರದೇಶದ ಒಂದು ಬದಿಯಲ್ಲಿ ಬರುವಂತ ಮನೆಗಳದ ಅವುಗಳು, ಆ ಮನೆಯ ಸುತ್ತಮುತ್ತ ಎಲ್ಲ ಕೈಗಾರಿಕೆಗಳು ತಲೆ ಎತ್ತಿರುವಂತದ್ದು. ದೊಡ್ಡ ದೊಡ್ಡ ಚಿಕ್ಕ ಸಣ್ಣ ಪುಟ್ಟ ಕೈಗಾರಿಕೆಗಳು, ಫ್ಯಾಕ್ಟರಿಗಳು, ಇದು ಲಾಂಡ್ರಿ ಆಗಿರ್ಬೋದು, ಹೀಗೆ ಇನ್ನು ಬೇಕರಿಗಳು, ಹೀಗೆ ಹಲವಾರು ಅದರ ಸುತ್ತಮುತ್ತ ಅವರ ಮನೆಯ ಸುತ್ತಮುತ್ತ ತಲೆ ಎತ್ತಿದೆ. ಏನಾಗಿದೆ ಅಂತ ಕೇಳಿದ್ರೆ ಇಲ್ಲಿ ಸಹಜವಾಗಿ ಬಹಳ ವರ್ಷದಿಂದ ಹಳೆ ಮನೆಗಳಿರುವಂತದ್ದು. ಮನೆಯ ಪಕ್ಕದಲ್ಲಿ ಒಂದು ಬಾವಿ ಇದೆ. ಸಹಜವಾಗಿ ಅವರು ಬಹಳ ವರ್ಷದ ಹಿಂದೆ ಆ ಬಾವಿಯ ನೀರನ್ನೇ ತಮ್ಮ ಆಶ್ರಯವನ್ನಾಗಿ ಬಳಸ್ತಾ ಇದ್ರು. ಯಾವೆಲ್ಲ ಕುಡಿಯುವ ನೀರಿನ ಚಟುವಟಿಕೆ ಆಗಿರಬಹುದು, ಅದರ ಜೊತೆಗೆ ತಮ್ಮ ಮನೆಯ ಅಗತ್ಯತೆಗೆ ಬೇಕಾಗಿ ಅದೇ ಬಾವಿಯ ನೀರನ್ನು ಬಳಸ್ತಾ ಇದ್ರು. ಆದ್ರೆ ಕಳೆದ ಒಂದು 2 ವರ್ಷದ ಹಿಂದಿನಿಂದ ಅಲ್ಲಿರುವಂತಹ ಕಂಪನಿಗಳ ನೀರು ಏನಿದೆ ಅವು ಆ ತೋಡಿನಲ್ಲಿ ಹರಿಯ ಬಿಡ್ತಾ ಇದ್ದಾರೆ. ಯಾವುದೇ ಓಪನ್ ತೋಡಿನ ಮುಖಾಂತರ ಹರಿದು ಬರುವಂತ ನೀರು ನೇರವಾಗಿ ಬಂದು ಸೇರುವಂತದ್ದು ಈ ಮನೆಯ ಬಾವಿಗಳಿಗೆ. ಇಲ್ಲಿ ಸಹಜವಾಗಿ ಹಲವಾರು ಬಾವಿಗಳಿದ್ದಾವೆ, ಒಂದೊಂದು ಮನೆಗೆ ಒಂದೊಂದು ಬಾವಿಯ ರೀತಿಯಲ್ಲಿದ್ದಾವೆ. ಎಲ್ಲಾ ಮನೆಯ ಬಾವಿಗಳಿಗೂ ಕೂಡ ಇದೇ ರೀತಿ ತೋಡಿನಿಂದ ಹರಿದು ಬರುವಂತ ನೀರು, ಡ್ರೈನೇಜ್ ನೀರು, ಕಂಪನಿಯ ಡ್ರೈನೇಜ್ ನೀರು ಬಂದು ಬಾವಿಗೆ ಸೇರ್ತಾ ಇದೆ. ಈ ಕಾರಣದಿಂದಾಗಿ ಅವರಿಗೆ ಕುಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೀರನ್ನು. ಡ್ರೈನೇಜ್ ನೀರು ಅದಕ್ಕೆ ಮಿಕ್ಸ್ ಆಗ್ತಾ ಇರೋದ್ರಿಂದ ಕುಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಳೆದ 2 ವರ್ಷದಿಂದ ಅವರಿಗೆ ಅದನ್ನು ಯೂಸ್ ಮಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ. പക്ഷെ ಈ ಬಗ್ಗೆ ಅವರು ಹಲವಾರು ಮನವಿಗಳನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿನ ಸ್ಥಳೀಯ ಕಾರ್ಪೊರೇಟರ್ ರೂಪಾ ಡಿ ಬಂಗೇರ್ ಅವರಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ. ಯಾವುದೇ ಪ್ರಯೋಜನ ಆಗಲಿಲ್ಲ. JR ಲೋಬೋ ಅವರಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ. ಮಂಗಳೂರು ದಕ್ಷಿಣ ಶಾಸಕರು, ಅಲ್ಲಿನ ಭಾಗದ ಶಾಸಕರಾಗಿರೋದ್ರೆ ಅವರಿಗೂ ಮನವಿಯನ್ನು ಸಲ್ಲಿಸಿದ್ರು. ಆದ್ರೆ ಅವರಿಂದಲೂ ಯಾವುದೇ ಪ್ರಯೋಜನ ಆಗಿಲ್ಲ ಅಥವಾ ಯಾವುದೇ ಈ ಬಗ್ಗೆ ಕ್ರಮ ಕೈಗೊಳ್ತೇನೆ ಅಂತ ಹೇಳಿದ್ದಾರೆ. ಆದ್ರೆ ಇನ್ನು ಕ್ರಮ ಕೈಗೊಳ್ಳುವಂತ ಕೆಲಸಗಳು ಆಗ್ಲಿಲ್ಲ. ಪೌರಾಯುಕ್ತರಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು ಎಲ್ರಿಗೂ ಮನವಿಯನ್ನು ಸಲ್ಲಿಸಿದ್ದಾರೆ. ಆದ್ರೆ ಇನ್ನೂ ಕೂಡ ಆ ಬಗ್ಗೆ ಮಹಾನಗರ ಪಾಲಿಕೆ ಸೂಕ್ತವಾದ ಕ್ರಮ ಕೈಗೊಳ್ಳುವಂತ ಕೆಲಸಗಳನ್ನು ಮಾಡಲಿಲ್ಲ. ಜೊತೆಗೆ ಇಲ್ಲಿ ನೀರಿನ ಒಂದು ಸಮಸ್ಯೆ ಆದ್ರೆ ಇನ್ನೊಂದು ಸಮಸ್ಯೆ ಅವರಿಗೆ ಕಾಡ್ತಾ ಇರುವಂತದ್ದು ನೀರು ಕೂಡ ಬರ್ತಾ ಇಲ್ಲ. ಇರುವಂತಹ ಕೈಗಾರಿಕೆಗಳಿಂದ ಬಿಡುವಂತಹ ಡ್ರೈನೇಜ್ ನೀರು, ಹರಿದು ಹೋಗುವಂತ ನೀರು ಸರಾಗವಾಗಿ ಹರಿದು ಹೋಗ್ತಾ ಇಲ್ಲ. ಅಲ್ಲಲ್ಲಿ ನೀರು ನಿಂತು ಅಲ್ಲಿ ಸೊಳ್ಳೆ ಉತ್ಪತ್ತಿಯಾಗಿ ಇವರಿಗೆ ಮಲೇರಿಯಾದಂತ ರೋಗಗಳಾಗಿರ್ಬೋದು, ಸಾಂಕ್ರಾಮಿಕ ರೋಗಗಳಾಗಿರ್ಬೋದು, ಇವುಗಳು ಕೂಡ ಕಾಡ್ತಾ ಇದೆ. ಒಟ್ಟಿನಲ್ಲಿ ಆ ಭಾಗದಲ್ಲಿ ಸರಿಯಾದ ಡ್ರೈನೇಜ್ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ, ಒಂದು ಸರಿಯಾಗಿ ಡ್ರೈನೇಜ್ ನೀರು ಹರಿದು ಹೋಗೋದಕ್ಕೆ ಡ್ರೈನೇಜ್ ವ್ಯವಸ್ಥೆ ಇಲ್ಲ. ಈ ಕಾರಣದಿಂದಾಗಿ ಅಲ್ಲಿನ ಜನ ಒಂದು ಕಡೆಯಲ್ಲಿ ತಮ್ಮ ಬಾವಿಯ ನೀರನ್ನು ಕಳ್ಕೊಳ್ಬೇಕಾದಂತ ಪರಿಸ್ಥಿತಿ, ಜೊತೆಗೆ ಸಾಂಕ್ರಾಮಿಕ ರೋಗಗಳಿಗೂ ತುತ್ತಾಗಬೇಕಾದಂತ ಪರಿಸ್ಥಿತಿಗೆ ಬಂದಿದ್ದಾರೆ. ರಾಮದಾಸ್, ಓಕೆ, ಧನ್ಯವಾದಗಳು ಡಾಕ್ಟರ್. ಈಗ ಈ ಒಂದು ಇದರಲ್ಲಿ ಅಂದರೆ ಆ ಬಾವಿಯನ್ನು ನೋಡೋದು ಕೂಡ ಬಹುಶಃ ಅವರು ನೀವು ಹೇಳುವಾಗೆ ಸೈಂಟಿಫಿಕ್ ಆಗಿ ಅದನ್ನು ಇನ್ನೂ ಕಟ್ಟಲಿಲ್ಲ ಅಂತ ಅನ್ನೋದು ಇನ್ನೊಂದು ತೊಂದರೆ ಇದೆ. ಸೊ ಈ ಪ್ರದೇಶದಲ್ಲಿ ಇಲ್ಲಿ ಎಲ್ಲವೂ ಕೈಗಾರಿಕೆ ತ್ಯಾಜ್ಯ ಕೂಡ ಹರಿದು ಹೋಗ್ತದೆ ಅಂತ ಅನ್ನೋದು. ಈಗ ವಾಟರ್ ಕಂಟ್ಯಾಮಿನೆಂಟ್ಸಲ್ಲಿ ಬರೀ ನಾವು ಬ್ಯಾಕ್ಟೀರಿಯಾ, ವೈರಸ್ ಅಂತ ಹೇಳಿಕ್ಕೂ ಆಗಲ್ಲ, ಅದರಲ್ಲಿ ಕೆಮಿಕಲ್ ಕಂಟ್ಯಾಮಿನೆಂಟ್ಸ್ ಇರುತ್ತೆ. ಈ ಥರದ ಸನ್ನಿವೇಶದಲ್ಲಿ ಈಗ ಇಂಡಸ್ಟ್ರಿಗಳು ತಮ್ಮ ನೀರನ್ನು ಬಿಟ್ಟಾಗ ಅಥವಾ ಬೇರೆ ಥರದ ಸಾಯಿಲಲ್ಲೇ ಆ ಒಂದು ಕಂಟೆಂಟ್ ಇರುವಾಗ ಆ ಥರ ಕೆಮಿಕಲ್ ಕಂಟ್ಯಾಮಿನೇಷನ್ ಕೂಡ ಆಗ್ಬೋದು. ಈಗ ನಾವು ಉತ್ತರ ಕರ್ನಾಟಕವನ್ನು ತಗೊಂಡ್ರೆ, ಉತ್ತರ ಕರ್ನಾಟಕದಲ್ಲಿ ಮೇನ್ಲಿ ಬಾಗಲಕೋಟ್ ಆ ಪ್ರದೇಶದಲ್ಲಿ ಫ್ಲೋರೋಸಿಸ್ ನೀವು ಕೇಳಿರ್ಬೋದು, ಫ್ಲೋರೈಡ್ ಕಂಟೆಂಟ್, ಬಿಜಾಪುರ್ ಆ ಸೈಡೆಲ್ಲ. ಸೊ ಅದು ಫ್ಲೋರೈಡ್ ಕಂಟೆಂಟ್ ಆಫ್ ದ ವಾಟರ್ ಅದು ಅದರಲ್ಲೇ ಇರುತ್ತೆ. ನಾವು ಸ್ಟ್ಯಾಂಡರ್ಡ್ ಅಂತ ಹೇಳೋದು 1 milligram ಆಫ್ ಫ್ಲೋರೈಡ್ ಫಾರ್ 1 liter ಆಫ್ ವಾಟರ್ ಅಂತ. ಅದು ಎಕ್ಸೀಡ್ ಆದಾಗ ಇಟ್ ಪ್ರೊಟೆಕ್ಟ್ಸ್, ಡೆಂಟಲ್ ಕೇರೀಸಿಂದ ಪ್ರೊಟೆಕ್ಷನ್ ಮಾಡುತ್ತೆ. ಅದು ಎಕ್ಸೀಡ್ ಆದಾಗ ನಮಗೆ ಫ್ಲೋರೋಸಿಸ್ ಅನ್ನೋ ಕಾಯಿಲೆ ಬರುತ್ತೆ. ಇದೆಲ್ಲ ಕೆಮಿಕಲ್ ಕಂಟ್ಯಾಮಿನೇಷನ್ ಆಫ್ ದ ವಾಟರ್ ಅಂತ ನಾವು ಹೇಳ್ತೀವಿ. ಇದು ಬೇರೆ ಬೇರೆ ಥರ ಆಗ್ಬೋದು. ಒಂದು ಇಂಡಸ್ಟ್ರಿಗಳು ಈಗ ನದಿಯಲ್ಲಿ ಬಿಡ್ತಾರೆ, ನದಿಗೆ ಬಿಡ್ತಾರೆ ತಮ್ಮ ನೀರನ್ನು, ಸೊ ಅವಾಗೂ ಕೂಡ ಕಂಟ್ಯಾಮಿನೇಷನ್ ಆಗುತ್ತೆ. ಇದು ಒಂದು ನಗರ ಬೆಳೀತಾ ಇರುವಾಗ ಇದನ್ನು ನಾನು ಅನಿವಾರ್ಯ ಅಂತ ನಾವು ತೆಗೆದುಕೊಳ್ಬೇಕಾ ಅಥವಾ ನಮ್ಮ ಬೇಜವಾಬ್ದಾರಿ ಅಂತ ತೆಗೆದುಕೊಳ್ಬೇಕು?
ಅಲ್ಲ, ಅನಿವಾರ್ಯ ಇರಬಹುದು. ಬಟ್ ಏನಂತಂದರೆ ಈಗ ಯಾವುದೇ ಒಂದು ಕೆಮಿಕಲ್ ಪ್ಲ್ಯಾಂಟ್ ಆಗಲಿ, ಅದೊಂದು ಇಂಡಸ್ಟ್ರಿ ಆಗಲಿ, ಅದನ್ನು ನದಿಗೆ ಬಿಡುವಾಗ ಅದಕ್ಕೆ ಅದರದೇ ಆದಂಥ ಒಂದು ಪ್ರೊಸೀಜರ್ ಇರುತ್ತೆ. ಅದನ್ನು ಅವರು ಒಂದು ತರನಾದ ಶುದ್ಧೀಕರಣಕ್ಕೆ ಒಳಪಡಿಸಿ ಆ ನಂತರ ಬಿಡಬೇಕು. ವೆನ್ ಇಟ್ಸ್ ನಾಟ್ ಹಜಾರ್ಡಸ್ ಅಂತ ಆದಾಗ ಅದನ್ನು ಅವ್ರು ಬಿಡಬೇಕು. ಓಕೆ, ಅದಕ್ಕೂ ಕೂಡ ಇದೆ. ಅದನ್ನು ಟ್ರೀಟ್ಮೆಂಟ್ ಒಳಪಡಿಸ್ಬೇಕು. ಅದಕ್ಕೆ ವಾಟರ್ ಟ್ರೀಟ್ಮೆಂಟ್ ಮಾಡಿಬಿಟ್ಟು ದೆನ್ ದೇ ಹ್ಯಾವ್ ಟು ರಿಲೀಸ್. ಅದೇ ಥರ ಅದು ಮಾಡದೇ ಬಿಟ್ಟರೆ ಅವಾಗ ಇಟ್ ಕಾಸಸ್ ಕೆಮಿಕಲ್ ಕಂಟ್ಯಾಮಿನೇಷನ್. ಈಗ ಮಂಗಳೂರಿನ ವಿವಿಧ ಕಡೆಗಳಲ್ಲಿ ನೀವು ನೋಡಿದ್ರಿ, ಎಲ್ಲ ಕಡೆಗಳಲ್ಲಿ ಕೂಡ ತೆರೆದ ಚರಂಡಿಗಳಲ್ಲೇ ಈ ಡ್ರೈನೇಜ್ ನೀರನ್ನು ಹೋಗ್ತಾರೆ. ಇದು ಬಾವಿಗೆ ತೊಂದರೆ ತರೋದಿಲ್ವಾ ಅಂತ? ಮತ್ತು ಇಲ್ಲಿ ಕೂಡ ವಾಟರ್ ಈಗ ಏನಾಗುತ್ತೆ ಅಂತಂದರೆ ನೀರು ಹರಿಯುವಾಗ ಅದು ಭೂಮಿಲಿ ಇಂಗುತ್ತೆ, ಇಟ್ ಪರ್ಕೋಲೇಟ್ಸ್. ಅದು ಮತ್ತೆ ಬಾವಿಗಳು ಶಾಲೋ ವೆಲ್ ಆಗಿರೋದ್ರಿಂದ ಇಟ್ಸ್ ನಾಟ್ ಎ ಡೀಪ್ ವೆಲ್, ಶಾಲೋ ವೆಲ್ ಆಗಿರೋದ್ರಿಂದ ಎಲ್ಲ ಕಡೆ ಎಷ್ಟು ಅಡಿ ಅಂತ ನೀವು ಹೇಳ್ತಾರೆ? ಎಷ್ಟು ಫೀಟ್? ಇಲ್ಲಿ ಮಂಗಳೂರಲ್ಲಿ 20 ಅದಕ್ಕಿಂತ ಮೇಲ್ಗಡೆ ಸಿಗುತ್ತೆ ಇಲ್ಲಿ ನೀರು ಅನ್ಸುತ್ತೆ ನನಗೆ. ಮಂಗಳೂರಲ್ಲಿ ತುಂಬಾ ಮೇಲ್ಗಡೆ ಸಿಗುತ್ತೆ ನೀರು, ಬೇರೆ ತರ ಡೀಪ್ ಆಳವಾಗಿ ಹೋಗೋ ಅವಶ್ಯಕತೆ ಇಲ್ಲ, ತುಂಬಾ ಮೇಲ್ಗಡೆ ನೀರು ಸಿಕ್ಬಿಡುತ್ತೆ. ಸೊ ಆಮೇಲೆ ಈಗ ಮಳೆ ಜಾಸ್ತಿ ಇಲ್ಲಿ, ಮಳೆಗಾಲದಲ್ಲಿ ಮಳೆ ನೀರೆಲ್ಲ ಬಂದು ಅದು ಕೂಡ ಇದೆಲ್ಲ ಚರಂಡಿ ನೀರ ಜೊತೆ ಮಿಕ್ಸಪ್ ಆಗಿ ಅದು ಕೂಡ ಫೆಸಿಲಿಟೇಟ್ ಆಗುತ್ತೆ, ಮತ್ತೆ ಅದು ಪರ್ಕುಲೇಟ್ ಆಗುತ್ತೆ. ಅಥವಾ ವೆಲ್ ಡೌನ್ ಅಲ್ಲಿ ಏನಾದರೂ ಇದ್ರೆ, ತಗ್ಗು ಪ್ರದೇಶದಲ್ಲಿ ಏನಿದ್ರೆ ಅಲ್ಲಿ ಕೂಡ ಅದು ಸೇರ್ಕೊಳ್ಳುತ್ತೆ. ಇದು ಬೋರ್ವೆಲ್ಗೂ ಕೂಡ ಹೋಗುತ್ತೆ ಸರ್. ನಾವೀಗ ಬೋರ್ವೆಲ್ ನೋಡುವಾಗ ಮೋಸ್ಟ್ ಆಫ್ ದ ಬೋರ್ವೆಲ್ಸ್ ಆರ್ ಡೀಪ್ ವೆಲ್ಸ್ ಅಂತ. ಸೆಕೆಂಡ್ ಇಂಪರ್ವಿಯಸ್ ಲೇಯರ್ ವರೆಗೂ ಹೋಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ಏನಂತಾರೆ, ಬೋರ್ವೆಲ್ಸ್ ಆರ್ ಕಂಪೇರ್ಡ್ ಟು ಶಾಲೋ ವೆಲ್, ಕಂಪೇರ್ಡ್ ಟು ಶಾಲೋ ವೆಲ್ ವಾಟರ್, ಬೋರ್ವೆಲ್ ವಾಟರ್ ಇಸ್ ಸೇಫ್, ಸಮ್ ವಾಟ್ ಸೇಫ್. ಬಟ್ ಅಲ್ಲಿ ಕೂಡ ಕಂಟ್ಯಾಮಿನೇಷನ್ ಇರುತ್ತೆ. ಈ ಕಂಟ್ಯಾಮಿನೇಷನ್ನು ವಿವಿಧ ಹಂತಗಳಲ್ಲಿ ಆಗ್ಬೋದು. ಫಾರ್ ಎಕ್ಸಾಂಪಲ್, ಬೋರ್ವೆಲ್ ಸೇಫ್ ಆಗಿರುತ್ತೆ, ಒಳಗಡೆ ಸೇಫ್ ಆಗಿರುತ್ತೆ. ಮೇಲ್ಗಡೆ ಪ್ಲಂಬಿಂಗ್ ಸಿಸ್ಟಮ್, ಮೇಲ್ಗಡೆ ಏನು ಸಿಸ್ಟಮ್ ಏನಿರುತ್ತಲ್ಲ, ಅಥವಾ ವಾಟರ್ ಕಲೆಕ್ಷನ್ ಏರಿಯಾ ಏನಿರುತ್ತಲ್ಲ, ಅಲ್ಲಿ ಕಂಟ್ಯಾಮಿನೇಷನ್ ಆಗೋ ಚಾನ್ಸ್ ಇರ್ಬೋದು. ವಾಟರ್ ಏನು ಯೂಸ್ ಮಾಡ್ತಾರಲ್ಲ, ಹ್ಯಾಂಡಲ್, ಅಲ್ಲಿ ಕಂಟ್ಯಾಮಿನೇಷನ್ ಆಗೋ ಚಾನ್ಸ್ ಇರ್ಬೋದು. ಈಗ ಕೆಲವೊಂದು ಕಡೆ, ಇಲ್ಲಿ ನಾನು ನೋಡಿಲ್ಲ, ಕೆಲವೊಂದು ಕಡೆ ಏನು ಮಾಡ್ತಾರೆ, ಎಲ್ಲ ಪ್ರಾಣಿಗಳನ್ನ, ದನ, ಎತ್ತುಗಳನ್ನ ಬಿಟ್ಟು ವಾಶ್ ಮಾಡ್ತಾರೆ. ಮತ್ತೆ ನಾವು ಮಾತನಾಡೋ ಒಂದು ವಿರಾಮ ತೆಗೆದುಕೊಳ್ಬೇಕಾಗಿದೆ. ವಿರಾಮ ನಂತರ ಮತ್ತೆ ಈ ಕಾರ್ಯಕ್ರಮ ಮುಂದುವರ್ತದೆ. ಇಲ್ಲಿ ಹೋಗಬೇಡಿ. ವಿರಾಮ ನಂತರ ಮತ್ತೆ ಈ ಕಾರ್ಯಕ್ರಮ ಮುಂದುವರ್ತದೆ.